ಮಗನೇ ಈ ದಂಪತಿಗಳ ಪ್ರಪಂಚವಾಗಿತ್ತು. ಅವನು ಹೋದ್ಮೇಲೆ ನಾವು ಬದುಕಿ ಏನು ಪ್ರಯೋಜನ ಅನ್ನೋ ನೋವು ಅವರನ್ನ ದಿನವೂ ಕಾಡ್ತಿತ್ತು. ಕಾಸರಗೋಡಿನಲ್ಲಿ ನಡೆದ ರೈಲು ಅಪಘಾತದಲ್ಲಿ ಇಂಜಿನಿಯರಿಂಗ್ ಮಗನನ್ನ ಕಳ್ಕೊಂಡಿದ್ದ ಪೋಷಕರು ಈಗ ಮನೆಯಲ್ಲೇ ಶವವಾಗಿ ಪತ್ತೆಯಾಗಿದ್ದಾರೆ. ಈ ಕರುಣಾಜನಕ ಕಥೆ ಕೇಳಿದ್ರೆ ನಿಮ್ಮ ಕಣ್ಣಲ್ಲೂ ನೀರು ಬರುತ್ತೆ. ಡಿಸೆಂಬರ್ 29ರಂದು ಬೇಕಲ್ ಬೀಚ್ ಉತ್ಸವದಲ್ಲಿ ರ್ಯಾಪರ್ ವೇದನ್ ಅವರ ಸಾಂಗ್ ಕೇಳಲು ಶಿವಾನಂದನ್ ಹೋಗಿದ್ದ. ಹಳಿ ದಾಟುವಾಗ ರೈಲು ಡಿಕ್ಕಿಯಾಗಿ ಆತ ಮೃತಪಟ್ಟಿದ್ದ. ಅಂದಿನಿಂದ ಆತನ ತಂದೆ ವೇಣುಗೋಪಾಲನ್ ಮತ್ತು ತಾಯಿ ಸ್ಮಿತಾ ಮಗನ ನೆನಪಲ್ಲೇ ಇದ್ದರು. ಉದ್ಯಮಿಯಾಗಿದ್ದ ವೇಣುಗೋಪಾಲನವರಿಗೆ ಆಸ್ತಿ ಪಾಸ್ತಿ ಯಾವುದರ ಮೇಲೂ ಆಸೆ ಉಳಿಲಿಲ್ಲ. ವೇಣುಗೋಪಾಲನವರು ಯಶಸ್ವಿ ಉದ್ಯಮಿಯಾಗಿದ್ರು. ಮಗನ ಸಾವಿನ ನಂತರ ದಂಪತಿಗಳು ಸಾಮಾಜಿಕ ಜೀವನದಿಂದ ದೂರ ಉಳಿದಿದ್ರು. ಸ್ಥಳೀಯರು ಮತ್ತು ಕುಟುಂಬ ಅವರಿಗೆ ಸಮಾಲೋಚನೆ ನೀಡಲು ಪ್ರಯತ್ನಿಸಿತ್ತು. ಅಲ್ಲದೆ ದಂಪತಿಗಳು ಜೀವಕ್ಕೆ ಏನಾದ್ರೂ ಮಾಡಿಕೊಳ್ಳುವ ಸಾಧ್ಯತೆ ಹಿನ್ನೆಲೆ ಪ್ರತಿದಿನ ರಾತ್ರಿ ಒಬ್ಬ ಸಂಬಂಧಿಕರು ಅವರ ಮನೆಯಲ್ಲಿ ಉಳಿಯುತ್ತಿದ್ರು. ಆದರೆ ಗುರುವಾರ ರಾತ್ರಿ ದಂಪತಿಗಳು ಮನೆಯಲ್ಲಿ ಒಬ್ಬಂಟಿಯಾಗಿದ್ದಾಗ ಈ ಕೃತ್ಯ ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಸಾವು ಕಾಣೋ ಮುನ್ನ ತಾಯಿ ಸ್ಮಿತಾ ಮಗನ ಫೋಟೋಗಳನ್ನ ವಾಟ್ಸ್ಆಪ್ ಸ್ಟೇಟಸ್ ಹಾಕ್ಕೊಂಡಿದ್ರು. ಮನೆಯವರು ಇವರನ್ನ ಸಮಾಧಾನ ಮಾಡಕ್ಕೆ ತುಂಬಾ ಪ್ರಯತ್ನಿಸಿದ್ರು. ಅವನಿಲ್ದೆ ನಮಗೆ ಬದುಕೋಕ್ ಆಗಲ್ಲ ಅಂತ ದಂಪತಿಗಳು ಪದೇ ಪದೇ ಹೇಳ್ತಿದ್ರಂತೆ. ಗುರುವಾರ ರಾತ್ರಿ ಮನೆಯಲ್ಲಿ ಯಾರೂ ಇಲ್ದಿದ್ದಾಗ ಈ ಜೋಡಿ ಸಾವಿನ ಹಾದಿ ಹಿಡಿದಿದೆ. ಮೇಲ್ಪರಂಬ ಪೊಲೀಸರು ಈಗ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಒಬ್ಬ ಮಗನ ಅಗಲಿಕೆ ಒಂದು ಸುಂದರ ಕುಟುಂಬವನ್ನೇ ಇಲ್ಲದಂತೆ ಮಾಡಿದೆ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರೂ ಸಾವೊಂದೇ ಪರಿಹಾರವಲ್ಲ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.